ತಾಲೂಕಿ ಬಳಿ ಜನವರಿ 3ರಂದು ರಾತ್ರಿ ಕೊಲೆಯಾದ ಅಬ್ದುಲ್ ಬಶೀರ್ ಅವರ ಕೊಲೆ ಪ್ರಕರಣ ಹೊಸ ತಿರುವು ಪಡೆದಿದ್ದು, ಕೊಲೆಗೆ ಜೈಲಿನಿಂದಲೇ ಒಳಸಂಚು ಹಾಗೂ ನೆರವು ಲಭಿಸಿರುವ ಮಾಹಿತಿಯನ್ನು ಮಂಗಳೂರು ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಬಹಿರಂಗಪಡಿಸಿದ್ದಾರೆ. ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಬ್ದುಲ್ ಬಶೀರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಕಿಶನ್ ಪೂಜಾರಿ, ಶ್ರೀಜಿತ್, ಧನುಷ್ ಪೂಜಾರಿ, ಸಂದೇಶ್ ಕೋಟ್ಯಾನ್, ಪುಷ್ಪರಾಜ್ ಮತ್ತು ಲತೇಶ್ ಎಂಬುವರನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ. ಈ ಆರೋಪಿಗಳನ್ನು ಕೂಲಂಕುಷ ತನಿಖೆಗೊಳಪಡಿಸಿದ ವೇಳೆ ಅಬ್ದುಲ್ ಬಶೀರ್ ಕೊಲೆಗೆ ಒಳಸಂಚು ರೂಪಿಸಿ ಆರೋಪಿಗಳಿಗೆ ಜೈಲಿನಿಂದಲೇ ಮಿಥುನ್ ಯಾನೆ ಕಲ್ಲಡ್ಕ ಮಿಥುನ್, ತಿಲಕ್ ರಾಜ್ ಶೆಟ್ಟಿ, ರಾಜು ಯಾನೆ ರಾಜೇಶ್ ಸಹಕಾರ ನೀಡಿದ್ದಾರೆ. ಅನೂಪ್ ಎಂಬಾತನು ನೆರವು ನೀಡಿರುವುದು ತಿಳಿದು ಬಂದಿದೆ ಎಂದರು. ಸಹಾಯ ಮಾಡಲಿಕ್ಕೆ ಅನೂಪ್ ಅಂತ ಹೇಳಿ ಆಕಾಶ ಭವನ್ ಅವನಿಗೂ ಕೂಡ ಹೊರಗಡೆ ಕಳಿಸ್ತಾರೆ. ಈ ಪ್ರಕರಣದಲ್ಲಿ ಏನು ಕಿಶನ್ ಪೂಜಾರಿ ಮತ್ತು ಇತರರು ಇರ್ತಾರೆ, ಅದರಲ್ಲಿ ಕೆಲವರು ಈ ದಿನಾಂಕ 3/1/2018 ದೀಪಕ್ ರಾವ್ ಕೊಲೆ ಆದ ನಂತರ ಇವರೆಲ್ಲ ಜೈಲಿಗೆ ಭೇಟಿಯಾಗಿರ್ತಾರೆ. ಜೈಲಿಗೆ ಭೇಟಿಯಾಗಿ ಜೈಲಲ್ಲಿ ಮಿಥುನ್ಗೆ ಭೇಟಿಯಾಗಿ, ಮಿಥುನ್, ತಿಲಕ್ ರಾಜು, ರಾಜೇಶ್ ಮತ್ತು ಇನ್ನೂ ಕೆಲವರು ಇದ್ದಾರೆ, ಅವರಿಗೆಲ್ಲ ಭೇಟಿಯಾಗಿ ಇವರೆಲ್ಲ ಸೇರಿಕೊಂಡು ಅಲ್ಲಿ ಕಾನ್ಸ್ಪಿರಸಿ ಮಾಡಿಕೊಂಡು ಬಂದು ಅನೂಪ್ ಅವನ ಸಹಾಯದಿಂದ ಬಶೀರನ್ನ ಗುರುತಿಸಿ ಬಶೀರನ್ನ ಕೊಲೆ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಜನವರಿ 3ರಂದು ನಗರದ ಸುರತ್ಕಲ್ ಕಾಟಿಪಳದಲ್ಲಿ ನಡೆದ ದೀಪಕ್ ರಾವ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಆರೋಪಿಗಳೊಂದಿಗೆ ಸಂಚು ರೂಪಿಸಿ ಕೃತ್ಯಕ್ಕೆ ಸಹಾಯ ಮಾಡಿರುವ ಆರೋಪದಲ್ಲಿ ಮತ್ತೆ 6 ಮಂದಿಯನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ತಿಳಿಸಿದ್ದಾರೆ. ಮೊದಲನೇದಾಗಿ ಮೊಹಮ್ಮದ್ ರಫೀಕ್ ಅಲಿಯಾಸ್ ಮ್ಯಾಂಗೋ ರಫೀಕ್ ಅಂತ ಹೇಳಿ, ಇವನು ಅಲ್ಲೇ ಚೊಕ್ಕಬೆಟ್ಟು ಹತ್ರ ಇದ್ದಾನೆ, ಕಾಟಿಪಳದಲ್ಲಿ. ಇದರ ಮೇಲೆ ಈಗಾಗಲೇ ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಹಿಂದೆ 2 ಕೊಲೆ ಯತ್ನದ ಪ್ರಕರಣಗಳು ದಾಖಲಾಗಿರುತ್ತವೆ. ಮೇಲೆ ಎರಡನೇ ಇರ್ಫಾನ್ ಅಂತ ಹೇಳಿ, ಅವನು ಕೂಡ ಚೊಕ್ಕಬೆಟ್ಟು ಕಾಟಿಪಾಳ್ಯದವನು. ಇವನ ಮೇಲೂ ಕೂಡ ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಮೂರನೇದು ಮೊಹಮ್ಮದ್ ಅನಸ್ ಅಂತ ಹೇಳಿ, ಇವನ ಮೇಲೂ ಕೂಡ ಈಗಾಗಲೇ ಒಂದು ಕೊಲೆ ಯತ್ನ ಪ್ರಕರಣ ಮತ್ತು ಒಂದು ಹಲ್ಲೆ ಪ್ರಕರಣ ದಾಖಲಾಗಿದೆ ಮತ್ತು ಒಂದು ಸುಲಿಗೆ ಪ್ರಕರಣ ಕೂಡ ಇದೆ. 4ನೇವನು ಮೊಹಮ್ಮದ್ ಜಾಹಿದ್ ಅಂತ ಹೇಳಿ, ಇವನ ಮೇಲೆ 2 ಕೊಲೆ ಯತ್ನ ಪ್ರಕರಣಗಳು ಇದ್ದಾವೆ. 5ನೇವನು ಹಿದಾಯತುಲ್ಲಾ ಅಂತ ಹೇಳಿ, ಒಂದು ಅತ್ಯಾಚಾರದ ಪ್ರಕರಣ ಮೇಲೆ ದಾಖಲಾಗಿದೆ. ಇಮ್ರಾನ್ ನವಾಜ್ ಅಂತ ಹೇಳಿ ಇನ್ನೊಬ್ಬ, ಇವನ ಮೇಲೆ ಸೂರತ್ಕಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಗಿದ್ದಾವೆ. ಈಗ 6 ಜನರನ್ನ ನಾವು ಈ ಒಳಸಂಚು ಮತ್ತು ಅಪೇಟ್ಮೆಂಟ್ ಮತ್ತು ಸಹಾಯಗಳನ್ನ ಮಾಡಿದ ಆರೋಪದ ಮೇಲೆ ಇವರನ್ನು ಕೂಡ ಈ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಇತ್ತೀಚೆಗೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಮಾಹಿತಿ ನೀಡಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್, ಹಣಕ್ಕಾಗಿ ವಿಚಾರಣಾಧೀನ ಕೈದಿಗಳ ಮೇಲೆ ಹಲ್ಲೆ ನಡೆಸಿ ಬೆದರಿಕೆಯೊಡ್ಡಿ ಕೈದಿಗಳ ಪೋಷಕರಿಂದ ಹಣವನ್ನು ವಸೂಲು ಮಾಡಿದ್ದಾರೆ ಎಂದು ವಿವರ ನೀಡಿದ್ದಾರೆ. ಕೆಆರ್ಐಡಿಎಲ್ ಸಂಸ್ಥೆಗೆ ವಂಚನೆ ಮಾಡಿದ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಸಿಜೋ ಕೆ ಜೋಸ್, ಸುನಿಲ್ ಹಾಗೂ ಜೆರಿ ಪೌಲ್ಗೆ ಹಲ್ಲೆ ನಡೆಸಿರುವ ಸಹ ಕೈದಿಗಳಾದ ಮಿಥುನ್ ಪೂಜಾರಿ, ತಿಲಕ್ ರಾಜ್, ಶಿವರಾಜ್, ರಾಜು ಯಾನೆ ರಾಜೇಶ್, ನಿಖಿಲ್ ಎಂಬವರು ಜೈಲಿನ ಹೊರಗಡೆಯಿಂದ ತಮ್ಮ ಸಹಚರರಿಂದ ವಂಚನೆ ಪ್ರಕರಣದ ಆರೋಪಿಗಳ ಪೋಷಕರಿಂದ 15 ಲಕ್ಷ ರೂಪಾಯಿ ವಸೂಲು ಮಾಡಿದ್ದಾರೆ ಎಂದು ತಿಳಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.